ಡ್ರಗ್ಸ್ ಕುಳಗಳಿಗೆ ಪೋಷಕರ ಮುಂದೆಯೇ ಸ್ಟೇಜ್ನಲ್ಲಿ ವಾರ್ನಿಂಗ್ ಕೊಟ್ಟಿದ್ದಾರೆ ಕಮಿಷನರ್. ಮುಚ್ಕೊಂಡು ಮನೆಯಲ್ಲಿ ಇರಬೇಕು, ಇಲ್ಲದಿದ್ದರೆ ಸರಿ ಇರಲ್ಲ ಅಂತ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಕಮಿಷನರ್ ಶಶಿಕುಮಾರ್ ಅವರು. ಈ ಘಟನೆ ನಡೆದಿದ್ದು ಹುಬ್ಬಳ್ಳಿಯಲ್ಲಿ. ಅದೆಷ್ಟೋ ಯುವ ಸಮೂಹ ಗಾಂಜಾ ಡ್ರಗ್ಸ್ ಅಡಿಕ್ಟ್ ಆಗಿ ತಮ್ಮ ಜೀವನ ಹಾಳು ಮಾಡಿಕೊಂಡಿದ್ದಾರೆ. ಗಾಂಜಾ ಗುಂಗಲ್ಲಿ ಅದೆಷ್ಟೋ ಕೊಲೆಗಳು ನಡೆದು ಹೋಗಿವೆ. ಗಾಂಜಾ ಗುಂಗಿನಿಂದ ಮಕ್ಕಳನ್ನು ಹೊರತರಲು ಪೋಷಕರು ಹರಸಾಹಸ ಪಟ್ಟಿದ್ದಾರೆ. ಇದರ ನಡುವೆ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಗಾಂಜಾ ಮುಕ್ತ ಮಾಡಲು ಹೆಜ್ಜೆ ಇಟ್ಟಿದ್ದಾರೆ. ಇಂದು ಏಕಕಾಲಕ್ಕೆ ಅವಳಿ ನಗರದಲ್ಲಿ ಪೊಲೀಸರು ಗಾಂಜಾ ಅಡಿಕ್ಟ್ಗಳನ್ನು ವಶಕ್ಕೆ ಪಡೆದು ತಪಾಸಣೆಗೆ ಒಳಪಡಿಸಿದ್ದಾರೆ. ಅದಲ್ಲದೆ ಗಾಂಜಾ ಅಡಿಕ್ಟ್ ಆಗಿರೋ ಮಕ್ಕಳ ಪೋಷಕರೊಂದಿಗೆ ಪೊಲೀಸರು ಸಭೆ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಪೊಲೀಸರು ಗಾಂಜಾ ಮಟ್ಟ ಹಾಕಬೇಕು ಅನ್ನೋ ಕೂಗು ಜೋರಾಗಿತ್ತು. ಇದೀಗ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಗಾಂಜಾ ಮುಕ್ತ ಹುಬ್ಬಳ್ಳಿ ಧಾರವಾಡ ಮಾಡಲು ಪಣ ತೊಟ್ಟಿದ್ದಾರೆ ಅಂತ ಹೇಳಿದರು. ನೋಡ್ರಿ, ಯಾರ್ಯಾರ ಪರವಾಗಿ ಲೇಡೀಸ್ ಬಂದಿದ್ದಾರೆ, ಕನ್ಸರ್ನ್ ಸ್ಟೇಷನ್ ಇನ್ಸ್ಪೆಕ್ಟರ್ ಯಾರ್ಯಾರ ಪರವಾಗಿ ಲೇಡೀಸ್ ಬಂದಿದ್ದಾರೆ ಅವ್ರಗಳಿಗೆ ಪ್ರತಿದಿನ ನೀವು ಸ್ಟಾಫ್ ಆ ಕಡೆ ಬೀಟಲ್ಲಿ ಹೋದೋ ವೆರಿಫೈ ಮಾಡ್ಕೊಂಡ್ ಬರ್ಬೇಕು ಹೆಂಗೈತಿ ಕಂಡಕ್ಟ್ ಅಂತ. ಅದು ನಾನು ಫರ್ದರ್ ಇನ್ಸ್ಟ್ರಕ್ಷನ್ ಹೇಳೋವರೆಗೂ ಇವ್ರಿಗೆಲ್ಲರಿಗೂ ಪ್ರತಿದಿನ ಸ್ಟೇಷನ್ಗೆ ಬಂದು ಸೈನ್ ಮಾಡೋಬೇಕು. ಕಿಟ್ ರೆಡಿ ಇಟ್ಕೊಂಡಿರ್ರಿ. ಪಾಸಿಟಿವ್ ಬಂತಂದ್ರೆ ರಿಪೀಟೆಡ್ ಹ್ಯಾಬಿಚುವಲ್ ಇದಾನೆ ಅಂತ ಮತ್ತೆ ಮೇಜರ್ ಕೇಸ್ ಹಾಕ್ಬಿಟ್ಟು ಒಳಗೆ ನಮ್ಮ ಕೈಲಂತೂ ಇವ್ರದ್ದು ಸುಧಾರಣೆ ಮಾಡೋಕ್ಕಾಗ್ತಾ ಇಲ್ಲ. ನೀವೆಲ್ಲ ಮಾಡ್ತಾ ಇದ್ದೀರಲ್ಲ, ಇದರಿಂದ ಒಂದು ಸುಧಾರಣೆ ಆಗಲಿ ಅಂತ ಹೇಳಿ ನಾವು ಕೇಳ್ಕೊತಾ ಇದ್ದೀವಿ. ಇವರು ಗಾಂಜಾ ಕುಡು ಬಂದು ಮನೆಯಲ್ಲಿ ಗಲಾಟೆ ಮಾಡೋದು, ರಾತ್ರಿಯಲ್ಲಿ ಜಗಳ ಮಾಡೋದು ನಮ್ಮ ಕೈಲೇ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ನೀವು ಅವ್ರಿಗೆ ಒಂದು ಶಿಕ್ಷೆ ಆದರೂ ಕೊಡ್ರಿ, ಇಲ್ಲ ಒಂದು ಸುಧಾರಣೆ ಆದರೂ ಮಾಡಿ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಮಾದಕ ವಸ್ತುಗಳ ಸಮಸ್ಯೆ ಏನಿದೆ ಅದನ್ನು ನಿಯಂತ್ರಣ ಮಾಡಬೇಕು ಅಂತಂದು ಸಾರ್ವಜನಿಕರು ನಮ್ಮ ಅಧಿಕಾರಿ ಸಿಬ್ಬಂದಿಗಳ ಪರಿಶೀಲನಾ ಸಭೆಯಲ್ಲಿ ಹೇಳಿರುವಂಥದ್ದು. ಚುನಾಯಿತ ಪ್ರತಿನಿಧಿಗಳು ನನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಮತ್ತು ಬೇರೆ ಬೇರೆ ವೇದಿಕೆಗಳಲ್ಲಿ ಸಿಕ್ಕಂಥ ಸಂದರ್ಭದಲ್ಲಿ ಮತ್ತು ಸಾಕಷ್ಟು ನಾನು ದೇವಸ್ಥಾನಗಳು, ಮಸೀದಿ, ಚರ್ಚು